ಉಡುಪಿ ಜಿಲ್ಲೆಯ ಮಣಿಪುರ ಗ್ರಾಮದ ಸುಮತಿ ಮರಕಲ್ತಿ ಅವರ ವಾಸದ ಮನೆಯು 2020 ಸೆಪ್ಟೆಂಬರ್ನಲ್ಲಿ ಭೀಕರ ಜಲಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿತ್ತು. ಇದೀಗ ಸರ್ಕಾರದ ವಿಶೇಷ ಪ್ಯಾಕೇಜ್ ಪರಿಹಾರ ಕೈಗೆಟುಕದೆ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋದ ಮನೆಯ ಅವಶೇಷಗಳಲ್ಲಿ ಅವರು ಬದುಕ್ತಾ ಇದ್ದಾರೆ. ಈಕೆಯ ಬದುಕಿನ ಬಂಡಿ ಆಳೆತ್ತರದಲ್ಲಿ ನುಗ್ಗಿ ಬಂದಂತಹ ಪ್ರವಾಹಕ್ಕೆ ಸಿಲುಕಿತ್ತು. ಮಣಿಪುರದ ಸುಮತಿ ಮರಕಲ್ತಿ ಅವರ ಬಟ್ಟೆ ಬರೆ, ಅಕ್ಕಿ, ತಲೆದಿಂಬಿನೊಂದಿಗೆ ಇರಿಸಲಾಗಿದ್ದ ಚೂರುಪಾರು ಚಿನ್ನವು ಮನೆಯ ಜೊತೆಗೆ ಕೊಚ್ಚಿಕೊಂಡು ಹೋಗಿತ್ತು. ಆಸರೆ ಕಳೆದುಕೊಂಡ ಅನಾರೋಗ್ಯ ಪೀಡಿತ ಕುಟುಂಬದ ಸಂತ್ರಸ್ತೆಗೆ ಟರ್ಪಾಲ್ ಹೊದಿಕೆಯನ್ನು ಸ್ಥಳೀಯರು ಹಾಕಿಕೊಟ್ಟಿದ್ರು. ಇಲ್ಲಿ ಈಕೆ ಯಾವುದೇ ಬೇರೆ ವ್ಯವಸ್ಥೆಗಳಿಲ್ಲ. ಟರ್ಪಾಲ್ ಹೊದಿಕೆಯೊಳಗೆ ನುಗ್ಗುವ ಸೂರ್ಯರಶ್ಮಿಗಳೇ ಬೆಳಕು. ಚಂದ್ರನ ನೆರಳೆ ಆಸರೆಯಾಗಿ ದಿನ ಕಳೆಯುವಂತಹ ಅನಿವಾರ್ಯ ಪರಿಸ್ಥಿತಿಗೆ ತಟ್ಟಲ್ಪಟ್ಟಿದ್ದಾರೆ ಇವರು. ಅಯೋಮಯ ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ. ಸಿಕ್ಕಲ್ಲಿ ಕೂಲಿ ನಾಲಿ ಮಾಡಿ ಬದುಕು ಸವಿಸುತ್ತಿರುವ ಅನಾರೋಗ್ಯ ಪೀಡಿತ ಕುಟುಂಬಕ್ಕೆ ಆಸರೆ ಇಲ್ಲವಾಗಿದೆ. ಪ್ರಕೃತಿ ವಿಕೋಪದಡಿ ಸರ್ಕಾರದಿಂದ ಘೋಷಿತ ವಿಶೇಷ ಪ್ಯಾಕೇಜ್ ಅನ್ನ ಅನುದಾನ ಯಾವುದೇ ಕಂತುಗಳು ಇದುವರೆಗೆ ಈಕೆ ಕೈ ಸೇರಿಲ್ಲ. ಅಳಿದೊಳಿದ ಮನೆಯ ಅವಶೇಷಗಳಲ್ಲಿ ಟರ್ಪಾಲ್ ಹೊದಿಸಿ ಮಣಿಪುರ ಗ್ರಾಮದ ಸುಮತಿ ಮರಕಲ್ತಿ ತನ್ನ ಬದುಕನ್ನು ಸವಿಸುವಂತಾಗಿರುವುದು ದುರದೃಷ್ಟಕರ. ಇದೀಗ ಉಭಯ ಸಂಕಟವನ್ನು ಅನುಭವಿಸುತ್ತಿರುವ ಸಂತ್ರಸ್ತರು ವಾಸಕ್ಕೆ ಯೋಗ್ಯ ಮನೆಯಲ್ಲಿ ಬದುಕು ಕಟ್ಟುವ ತಬಕ ಮುರುಕಲು ಮನೆ ಸೆಳೆದುಕೊಳ್ಳುವಂತೆ ಸರ್ಕಾರಗಳು ಘೋಷಿತ ವಿಶೇಷ ಪ್ಯಾಕೇಜ್ ಅನುದಾನವನ್ನು ಕೂಡಲೇ ಬಿಡುಗಡೆಗೊಳಿಸಿ ಸಂತ್ರಸ್ತರ ಬವಣೆಗೆ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕೇವಲ ಈಕೆಯ ಒಬ್ಬಳದೇ ಕಥೆಯಲ್ಲ. ಇದೇ ರೀತಿಯಾಗಿ ಜಲಪ್ರವಾಹದಲ್ಲಿ ಮನೆ ಕಳೆದುಕೊಂಡ ಅದೆಷ್ಟೋ ಜನ ಇಂತಹ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಏನು ಘೋಷಣೆ ಮಾಡುತ್ತೆ, ಅನುದಾನಗಳನ್ನು ನೀಡುತ್ತೆ, ಇವೆಲ್ಲವೂ ಕೂಡ ಕೇವಲ ಅಕ್ಷರಗಳಲ್ಲಿ ಉಳಿದು ಹೋಗುತ್ತೆ ಹೊರತು ಸಂತ್ರಸ್ತರಿಗೆ ಸಿಗೋದೇ ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ದೇವರಿಗೆಲ್ಲ ಪರಿಸ್ಥಿತಿ ಉಂಟು. ಬಾಧನೆ ಬೆದರಿಕೆ ಗಂಡನ ತೀರುಚಿ ಎಲ್ಲ ಈ ಪರಿಸ್ಥಿತಿಗೆ ಯಾರು ಜೀವನ ವರ್ತನೆಲ್ಲ ఇంకొంచెం గవర్నమెంట్ అನುగ్రహ పడుతుంది. గవర్నమెంట్ ಒಂದು ಸಹಕಾರ ತಿಕ್ಕೊಂಡು ಎನ್ನೊಂಜಿ ಇಂಕೊಂಜಿ ಬೇತೆ ಒಂಜಿ ಇಲ್ಲು ಮಲ್ತು ಕೊಟ್ಟಿಲ್ಲ ಕತ್ತಿನ ಗವರ್ಮೆಂಟ್ ಸಹಕಾರ ಕೊಂಡಿಲ್ಲ ಇಂಕುಲ್ಲರ ಇಲ್ಲಿಜ್ಜಿ. ಹಾಗಾಗಿ ಎಲ್ಲ ಮನೆ ಎಲ್ಲ ಇದಾದ ನಂತರ ನಾನು ಪಂಚಾಯತ್ ಮುಖಾಂತರ VN ಅವರೆಲ್ಲ ಇಲ್ಲಿ ಸ್ಥಳಕ್ಕೆ ಕರ್ಕೊಂಡು ಬಂದೆ. ಇವರಿಗೆ ಎಷ್ಟು ಹಣ ಸಿಗ್ತದೆ ಅಷ್ಟು ಒಂದು ಪಾಸ್ ಮಾಡಲಿಕ್ಕೆ ಅವರ ಹತ್ರ ನಾನು ಬೇಡಿಕೊಂಡಿದ್ದೇನೆ. ಆದರೂ ಅವರು ಇಷ್ಟು ಎಲ್ಲ ಆದರೂ ಅವರೊಂದು 3 ಲಕ್ಷ ರೂಪಾಯಿ ಶೆಂಕ್ಷನ್ ಮಾಡಿದ್ದಾರೆ. 3 ಲಕ್ಷ ಶೆಂಕ್ಷನ್ ಮಾಡಿ ಅದರಲ್ಲಿ 2 ವರ್ಷ ಆದರೂ ಅವರಿಗೆ 1 ರೂಪಾಯಿ ಇಷ್ಟರವರೆಗೆ ಅವರಿಗೆ ಸಿಗಲಿಲ್ಲ. ಹಾಗಾಗಿ ಅವರು 2 ವರ್ಷದಿಂದ ಇದೇ ಮನೆಯಿಂದ ಅವರು ವಾಸ ಮಾಡ್ತಾ ಇದ್ದಾರೆ.